ಇನ್ನೊಂದು ಕೊಯ್ಲದಲ್ಲಿರುವಂಥ ಈ ಪಶುವೈದ್ಯಕೀಯ ಕಾಲೇಜ್ ಏನಿದೆ ಅದನ್ನೊಂದು ಎನಿಮಲ್ ಹಬ್ ಮಾಡಬೇಕಂತ ಕಲ್ಪನೆ ಇದೆ. 5 ವರ್ಷದ ಹಿಂದೆ ಸರ್ಕಾರ ಅದಕ್ಕೆ 100 ಕೋಟಿ ಕೊಟ್ಟು ಒಳ್ಳೆ ರೀತಿಯ ಬಿಲ್ಡಿಂಗ್ ಆಗಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಕಳೆದ 5 ವರ್ಷದಿಂದ ಅದಕ್ಕೆ 1 ರೂಪಾಯಿ ಕೂಡ ಅನುದಾನ ಬಂದಿಲ್ಲ. ನಾನು ಅದನ್ನು ಯಾಕೆ ದುಡ್ಡಿಲ್ಲ ನಾನೇ ಹೋಗಿ ನಮ್ಮ ಪಶುವೈದ್ಯಕೀಯ ಮಂತ್ರಿಗಳ ಹತ್ರ ಮಾತಾಡಿ ಮೊನ್ನೆ ತಾನೆ 10 ಕೋಟಿ ರೂಪಾಯಿ 15 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಇದಕ್ಕೆ ನಮ್ಮ ಆರ್ಥಿಕ ಇಲಾಖೆಗೆ. 9 ಕೋಟಿ 70 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಕೂಡ ಮಾಡಿ ಆಯಿತು. ಫಸ್ಟ್ ಹಂತದಲ್ಲಿ ಮೊದಲನೇ ಹಂತದಲ್ಲಿ 9 ಕೋಟಿ 70 ಲಕ್ಷ ಅಲ್ಲಿ ಇನ್ಫ್ರಾಸ್ಟ್ರಕ್ಚರು ಅಲ್ಲಿ ಅದೇ ಅವರಿಗೆ ಫಿಶ್ ಬೇಕು, ಹಂದಿ ಬೇಕು, ಕೋಳಿ ಬೇಕು, ಅದಕ್ಕೆ ದೊಡ್ಡ ದೊಡ್ಡ ಶೆಡ್ಗಳು ಬೇಕು. ಇದಕ್ಕೆಲ್ಲ 9 ಕೋಟಿ 70 ಲಕ್ಷ ಕೊಟ್ಟರು. 200 ಅದು ಪಶುವೈದ್ಯಕೀಯ ಕಾಲೇಜ್ ಆರಂಭ ಮಾಡಲಿಕ್ಕೆ 248 ಫ್ಯಾಕಲ್ಟೀಸ್ ಪ್ರೊಫೆಸರ್ ಸೇರಿ 248 ಉದ್ಯಮ ಅಲ್ಲಿ ಬೇಕು. ಅದಕ್ಕೆ ದುಡ್ಡು ಆರ್ಥಿಕ ಇಲಾಖೆಯಿಂದ ಬೇಕು ಅಂತ ಕೇಳಿದ್ರು. ಅದಕ್ಕೆ ಬೇಕಾಗುವ 12 ಕೋಟಿಯನ್ನು ಕೂಡ ಸರ್ಕಾರ ಕೊಡುವಂಥ ಕೆಲಸ ಮಾಡಿದೆ. ಮುಂದಿನ ಏನು ವರ್ಷ ಇದೆ ಅವಧಿ ಇದೆ ಕಾಲೇಜ್ ಆರಂಭ ಆಗುವಲ್ಲಿ ಅಲ್ಲಿ ಆವಾಗ ಪಶುವೈದ್ಯಕೀಯ ಕಾಲೇಜು ಆರಂಭ ಆಗಬೇಕು. ಮೊನ್ನೆ ವಿಶ್ವವಿದ್ಯಾನಿಲಯದ ಕುಲಪತಿಗಳು ನನಗೆ ಕರೆ ಮಾಡಿದರು, ಅಶೋಕ್ ರೈಗಳಿಗೆ ನಿಮ್ಮ ಸಾಧನೆಯಿಂದ ನಮಗೆ ಆರ್ಥಿಕ ಇಲಾಖೆಯಿಂದ ಮಂಜೂರು ಸಿಕ್ಕಿದೆ, ಇನ್ನೊಂದು 3 ಕೋಟಿ ರೂಪಾಯಿ ನಮಗೆ ರಸ್ತೆಗೆ ಬೇಕು, ಅದಕ್ಕೆ ಸುತ್ತು ಬರುವಂಥ ರಸ್ತೆಗಳಿಗೆ, ಅದಕ್ಕೆ ನೀವು ಒಂದು ಅನುದಾನವನ್ನು ಕೊಡಿಸುವಂಥ ಕೆಲಸ. ನಾನು ಹೇಳಿದೆ ನೀವು ಪ್ರಪೋಸಲ್ ಪುಟಪ್ ಮಾಡಿ ವಿದಿನ್ ಸ್ಪ್ಯಾನ್ ಆಫ್ 1 ವೀಕಲ್ಲಿ ಅದನ್ನು ಆರ್ಥಿಕ ಇಲಾಖೆಯಲ್ಲಿ ಮಾತಾಡಿ ಕೊಡಿಸುವಂಥ ಕೆಲಸವನ್ನು ಮಾಡಿದೆ. ಅಂದರೆ ನೆಕ್ಸ್ಟ್ ಇಯರ್ಗೆ ಸುಮಾರು ಅಲ್ಲಿ 1,000ದಿಂದ 1,500 ಮಕ್ಕಳು ಇಡೀ ರಾಜ್ಯದಿಂದ ಅಲ್ಲಿ ಬರ್ತಾರೆ. ಹೌದು, ಅಲ್ಲಿ ಒಂದು ಕನಿಷ್ಠ ಒಂದು 500 ಜನರಿಗೆ ಕೆಲಸ ಸಿಗ್ತದೆ. ಕ್ಲೀನಿಂಗಿಂದ ಹಿಡಿದು ಬಾಕಿಯವರಿಗೆಲ್ಲ 500 ಜನ ಅಲ್ಲಿ ಉದ್ಯಮ ಸಿಗ್ತದೆ. ಒಂದಷ್ಟು ದುಡ್ಡು ಅಲ್ಲಿ ಬಂದು ಬೀಳ್ತದೆ. ಅದಕ್ಕೆ ಪೂರಕವಾಗಿ ಹಾಸ್ಟೆಲ್ಗಳು, ಪೇಯಿಂಗ್ ಗೆಸ್ಟು, ಪಿ ಜಿಗಳಿರ್ಬೋದು, ಕೆಲವು ಹೋಟೆಲ್ಗಳಿರ್ಬೋದು, ಕೆಲವು ಅಲ್ಲಿ ಸೂಪರ್ ಮಾರ್ಕೆಟ್ಗಳು, ಅಂಗಡಿಗಳಿರ್ಬೋದು, ಚಿಕ್ಕ ಚಿಕ್ಕ ವ್ಯಾಪಾರ ಮಾಡೋವರಿಗೆ ಇದು ಅಭಿವೃದ್ಧಿ ಹೊಂದುವಂಥ ಕೆಲಸಗಳು ಆಗ್ತದೆ. ಆನಂತರ ಅಲ್ಲಿ 620 ಎಕರೆ ಜಾಗ ಇದೆ, ಹಾಳು ಬಿದ್ದಿದೆ ಎಷ್ಟು ವರ್ಷದಿಂದ. ಮುಖ್ಯಮಂತ್ರಿ ಅವ್ರ ಹತ್ರ ಮೊನ್ನೆ ಚರ್ಚೆ ಮಾಡಿದೆ, ಸರ್ ಅದನ್ನು ಯಾರಿಗಾದರೂ ಒಳ್ಳೆ ಪ್ರೈವೇಟ್ ಕಂಪನಿಗಳಿಗೆ ಲೀಸ್ ಕೊಡುವ 25 ಇಯರ್ಸಿಗೆ. ಆ ನಂತರ ಅವರು ಅಲ್ಲಿ ಪಬ್ಲಿಕ್ PPP ಮಾಡಲಲ್ಲಿ ಏನು ಬೇಕಿದ್ರು ಒಂದು ನೋಡಿ ಚಿಕನ್ ಪ್ರಾಸೆಸಿಂಗ್ ಯೂನಿಟ್ ಮಾಡ್ಬೋದು. ದಾವಣಗೆರೆಯಲ್ಲಿ ಚಿಕನ್ ಪ್ರಾಸೆಸಿಂಗ್ ಯೂನಿಟ್ ಇದೆ. 1,500 ಎಂಪ್ಲಾಯೀಸ್ ಆರ್ ವರ್ಕಿಂಗ್. 1,500 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆನಂತರ ಅದರಲ್ಲಿ ಔಟ್ಸೈಡ್ ಒಂದು 500 ಜನ ವರ್ಕ್ ಮಾಡ್ತಾ ಇದ್ದಾರೆ. ಆನಂತರ ಇದು ನಮ್ಮ ಮಾಂಸ ಕಟ್ ಮಾಡುವಂಥದ್ದು ಸ್ಲಾಟ್ರಿಂಗ್, ಅದು ಇಲ್ಲಿ ಎಲ್ಲಿಯೂ ಬೇರೆ ಕಡೆ ಇಲ್ಲ. ಈ ಕಡೆಯಿಂದ ಎಲ್ಲಿಯೂ ಬೇಕಿದ್ರು ಅದಕ್ಕೆ ಪರ್ಮಿಟೆಡ್ ಇದಿಲ್ಲ. ಎಲ್ಲ ಇರುವಂಥದ್ದು ಮಂಗಳೂರಲ್ಲಿ ಇರುವಂಥದ್ದು ಕೂಡ ಚಿಕ್ಕದು ಸ್ಲಾಟ್ರಿಂಗ್ ಅಲ್ಲಲ್ಲೇ ಮಾಡುವಂಥದ್ದು. ಈಗಂದರೆ ಆಡು ಬೇರೆ ಬೇರೆ ಇದನ್ನು ಎಕ್ಸ್ಪೋರ್ಟ್ ಮಾಡೋದಿದ್ರೆ ಸ್ಲಾಟ್ರಿಂಗ್ ಎಲ್ಲಿ ಇಲ್ಲ. ಅದನ್ನು ಮಾಡಿದ್ರು ಅದಕ್ಕೂ ಜನ ಆಸಕ್ತಿ ಇದ್ದಾರೆ. ಹಂದಿ ಸಾಕ್ಬೋದು, ದೊಡ್ಡ ದೊಡ್ಡ ಮೇಕೆ ಕುರಿ ಸಾಕ್ಬೋದು, ಆನಂತರ ಒಳ್ಳೆ ಒಳ್ಳೆ ತಳಿಯ ಹಸುಗಳನ್ನು ಸಾಕ್ಬೋದು. KMFನವ್ರಿಗೆ ಒಂದು 50 ಎಕರೆ ಜಾಗ ಕೊಟ್ಟರೆ ಅದು ಸರ್ಕಾರಿ ಸಂಸ್ಥೆ, ಒಳ್ಳೆ ಹಸುಗಳನ್ನು ತಾಕಿ ಒಳ್ಳೆ ಹಸಿ ತಳಿಗಳನ್ನು ನಮಗೆಲ್ಲ ಕೊಡಲಿ ರೈತರಿಗೆ. ಆ ಕೆಲಸಗಳನ್ನು ಮಾಡಿದರೆ ಅಲ್ಲಿ ಒಬ್ಬೊಬ್ಬರು 500 ಜನರಿಗೆ ಕೆಲಸ ಸಿಕ್ಕಿದ್ರು ಒಂದು 5 ಸಂಸ್ಥೆ ಬಂದರೆ ಒಂದು 2,000 ಜನ ಕೆಲಸ ಆಗ್ತದೆ, ದುಡ್ಡು ಬಂದು ಬೀಳ್ತದೆ, ಹಬ್ಬ ಆಗ್ತದೆ. ಅಲ್ಲಿ ಪಶುವೈದ್ಯಕೀಯ ಕಾಲೇಜ್ ಆಯಿತು, ಕಲಿಯುವವರಿಗೆ ಬೇಕಾದಷ್ಟು ಇಲ್ಲಿ ಎನಿಮಲ್ಸ್ ಆಯಿತು. ಇಡೀ ಶಾಲೆಯ ಮಕ್ಕಳಿಗೆ ಒಮ್ಮೆ ಹಂದಿ, ಕುರಿ, ಹಸು ಎಲ್ಲವನ್ನು ನೋಡ್ಕೊಳ್ಳಿಕ್ಕೆ ಒಂದು ಟೂರ್ ಮಾಡ್ಬೋದು ಅಲ್ಲಿಗೆ. ಅಂತ ಜಾಗ ಇದೆ, ಅಂತ ಪರಿಸರ ಇದೆ. ಈ ರೀತಿ ಸೃಷ್ಟಿ ಮಾಡುವ ಅವಶ್ಯಕತೆ ಇದೆ ಅಂತ ನನ್ನ ಆಲೋಚನೆಗಳು. ಅಭಿವೃದ್ಧಿ ಈ ಪೂರಕ ಆಗಬೇಕು. ಧಾರ್ಮಿಕ ಕ್ಷೇತ್ರಗಳನ್ನು ನಾವು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕು. ಆಗ ಟೂರಿಸಂ ನೋಡಿ, ಧರ್ಮಸ್ಥಳಕ್ಕೆ ಜನ ಬರ್ತಾರೆ, ಸುಬ್ರಹ್ಮಣ್ಯಕ್ಕೆ ಜನ ಬರ್ತಾರೆ. ಆ ಜನಗಳನ್ನು ನೀವು ಡೈವರ್ಟ್ ಮಾಡಿ ಉಪ್ಪಿನಂಗಡಿ ಮತ್ತೆ ಪುತ್ತೂರಿಗೆ ಕಳಿಸಿ ಮಂಗಳೂರಿಗೆ ಕಳಿಸ್ಕೊಡ್ಬೇಕು, ಇಲ್ಲ ವಾಪಸ್ ಮೈಸೂರಿಗೆ ಬ್ಯಾಂಗ್ಳೂರಿಗೆ ಕಳಿಸ್ಕೊಡುವಂಥ ಕೆಲಸ ನಾವು ಮಾಡಬೇಕು. ಅವರನ್ನು ಕರೆಯುವುದಲ್ಲ, ನಾವು ಅಂಥ ವಾತಾವರಣ ಸೃಷ್ಟಿ ಮಾಡಿ ಅವ್ರ ಮನಸ್ಸಿಗೆ ಹೇಳ್ಬೇಕು, ಅಲ್ಲೊಂದು ಇಂಥ ತಾಣ ಇದೆ, ಒಂದು ದೇವಸ್ಥಾನ ಇದೆ, ಅಲ್ಲಿ ವಸತಿ ಗೃಹ ಇದೆ, ಊಟದ ವ್ಯವಸ್ಥೆಗಳಿದೆ, ನಾವು ಅಲ್ಲಿಗೆ ಹೋಗುವ, ಅಲ್ಲಿಂದ ಹೀಗೆ ಹೋಗುವ ಅನ್ನುವ ಮನಸ್ಸಿನ ಭಾವನೆಗಳು ಬಂದ ಕೂಡಲೇ ಜನ ಬರ್ತಾರೆ, ವ್ಯಾಪಾರ ಉದ್ಯಮಗಳು ಮುಂದೆ ಬರ್ತದೆ. ನಮ್ಮ ಹತ್ರ ಏನಿದೆ ಪುತ್ತೂರಿನಲ್ಲಿ ಇನ್ಕಮ್ ಏನಿದೆ, ನಾವೆಲ್ಲ ಕೃಷಿಕರಿರುವಂಥದ್ದು. ನಮ್ಮ ಹತ್ರ ಒಂದು 500-1,000 ಅಡಿಕೆ ಗಿಡಗಳಿದೆ. ಈ ಅಡಿಕೆಯನ್ನು ಮಾರುವುದು, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು, ವರ್ಷ ಪೂರ್ತಿ ಆ ಉತ್ಪತ್ತಿಯಲ್ಲಿ ಜೀವನ ಸಾಗಿಸುವಂಥದ್ದು, ಪುನಃ ಅಡಿಕೆ, ಇದು ಒಂದೇ ವ್ಯವಹಾರ ಬಿಟ್ಟರೆ ನಮಗೆ ಬೇರೆ ಯಾವ ಉದ್ಯಮದಿಂದ ಇಲ್ಲಿ ಲಾಭ ಬರುವಂಥದ್ದು, ನಮಗೆ ಇನ್ಕಮ್ ಸೋರ್ಸ್ ಯಾವುದಿಲ್ಲ. ಈ ಥರ ಉದ್ಯಮಗಳು ಬಂದರೆ ಆಟೋಮೆಟಿಕ್ ಆಗಿ ದುಡ್ಡು ತಿಂಗಳಿಗೆ ಒಂದು 40-50 ಕೋಟಿ ಬಂದು ಬಿದ್ದರೆ ಎಲ್ಲರ ಆರ್ಥಿಕ ಪರಿಸ್ಥಿತಿ ಮೇಲೆ ಹೋಗ್ತದೆ, ಪುತ್ತೂರಿನ ಅಭಿವೃದ್ಧಿ ಆಗ್ತದೆ, ಮನಿ ರೊಟೇಷನ್ ಆಗ್ತದೆ, ಡೆವಲಪ್ಮೆಂಟ್ ಕೂಡ ಆಗ್ತದೆ. ಓಕೆ, ಸೊ ಇದು
ಈ ರೀತಿ ಒಂದು ಆದ್ಯತೆಗಳು ಅಭಿವೃದ್ಧಿ ಬಗ್ಗೆ ಈ ತೀರಿ ನನ್ನ ಆದ್ಯತೆಗಳು ಇದೆ ಅನ್ನುವಂಥದ್ದು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ